ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳು ಸರಿಯಾದ ಚಿಕಿತ್ಸೆ ದೊರಕದೆ ಪರದಾಟ ನಡೆಸಿದ ಘಟನೆ ನಡೆದಿದ್ದು, ತೀವ್ರ ಜ್ವರ, ವಾಂತಿಯಿಂದ ನರಳುತ್ತಿದ್ದ ಮಹಿಳೆಯನ್ನು ಆಸ್ಪತ್ರೆಗೆ ದಾಖಲಿಸಿಕೊಳ್ಳದೆ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಆಸ್ಪತ್ರೆಗೆ ದಾಖಲಿಸಿದ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಒಳಗಿನ ಬೆಂಚ್ ಮೇಲೆ ಮಹಿಳೆ ಮಲಗಿ ನರಳಾಡುತ್ತಿರುವ ದೃಶ್ಯ ಕಂಡುಬಂತು. ಆಸ್ಪತ್ರೆಯಲ್ಲಿ ಬೆಡ್ ಇದ್ರೂ ರೋಗಿಯನ್ನ ದಾಖಲು ಮಾಡಿಕೊಳ್ಳದೆ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಬೆಂಚ್ ಮೇಲೆ ಮಲಗಿ ಮಹಿಳೆ ನರಳ್ತಾ ಇದ್ರೂ ಆಸ್ಪತ್ರೆ ಸಿಬ್ಬಂದಿ ಅತ್ತ ತಿರುಗಿಯೂ ನೋಡದೆ ಅಮಾನವೀಯತೆಯಿಂದ ವರ್ತಿಸಿದ್ದಾರೆ ಎಂಬ ಆಕ್ರೋಶ ಕೇಳಿಬಂದಿದೆ. ಶೃಂಗೇರಿ ತಾಲೂಕಿನ ಅಡ್ಡಗದ್ದೆ ಗ್ರಾಮದ ಮಹಿಳೆ ಕಮಲಾ ತೀವ್ರ ಜ್ವರ, ವಾಂತಿಯಿಂದ ಅಸ್ವಸ್ಥವಾಗಿದ್ದು, ಹೀಗಾಗಿ ಟ್ರೀಟ್ಮೆಂಟ್ಗಾಗಿ ಶೃಂಗೇರಿ ತಾಲೂಕು ಆಸ್ಪತ್ರೆಗೆ ಆಗಮಿಸಿದ್ದರು. ಬೆಳಗ್ಗೆಯಿಂದ ಸಂಜೆಯವರೆಗೂ ಆಸ್ಪತ್ರೆಯ ಬೆಂಚ್ ಮೇಲೆ ಮಲಗಿ ಮಹಿಳೆ ನರಳಾಡಿದ್ದಾರೆ. ಮಹಿಳೆಯ ಪರದಾಟ ನೋಡಿ ಆಸ್ಪತ್ರೆ ಸಿಬ್ಬಂದಿಗೆ ಸಾರ್ವಜನಿಕರು ಕ್ಲಾಸ್ ತೆಗೆದುಕೊಂಡ ನಂತರ ಆಸ್ಪತ್ರೆಗೆ ಮಹಿಳೆಯನ್ನ ದಾಖಲಿಸಿಕೊಳ್ಳಲಾಗಿದೆ. ಆಸ್ಪತ್ರೆ ಶೃಂಗೇರಿ ಆಗಲ್ಲ. ನಾವು ಬೆಳಿಗ್ಗೆ ನೋಡಿ ಸುಸ್ತಾಗ್ಬಿಟ್ಟಿದ್ವಿ. ಇಲ್ಲಿಂದ ಎಲ್ಕೆಮ್ ಗೇಟ್ ಬರಬೇಕು, ಇನ್ನು ಸರ್ಬತ್ ಬೇಕಾ ನೋಡಿ. ಇಲ್ಲಿ ಬ್ಯಾಗಲ್ಲಿ ಇಲ್ಲ ಎಂತ ಕೊಟ್ಟಿಲ್ಲ. ಸಾಕಲ್ಲ, ನೋಡ್ತೀನಿ. ಬೆಳಿಗ್ಗೆ 10:45 ಅಡ್ಡಗದ್ದೆಯಿಂದ ಶೃಂಗೇರಿಗೆ ನಾವು ಬಂದಿದ್ದೀವಿ. ಬೆಳಿಗ್ಗೆಯಿಂದ ಇಲ್ಲಿದ್ದೀವಿ. ಊಟ ಇಲ್ಲ, ತಿಂಡಿ ಇಲ್ಲ. ಅದು ಕೊಡಿ ಇದು ಕೊಡಿ ಕೇಳಿಲ್ಲ. ನಾವು ಮನೆಯಿಂದ ಮಾಡ್ಕೊಂಡು ಗಂಜಿ ಹೇಳಿ ಮಾಡಿಕೊಡ್ತೀವಿ. ಯಾಕಂದ್ರೆ ಮೂವ್ಮೆಂಟ್ ಆಗ್ತಾರೆ ಫುಲ್ ಒಳಗೆ. ಇಲ್ಲೇ ಕೂರೋಕ್ಕಾಗಲ್ಲ. ಸಾರಿ ಅವರ ಎಂತ ಮಾಡೋದು? ಎಷ್ಟೊತ್ತಾದ್ರೆ ಈಗ 5 ಗಂಟೆ ಆದ್ರೆ ಇನ್ನು ಬಂದಿಲ್ಲ. ಈಗ ಬರ್ತಾರೆ ಈ ರೂಮ್ ಹೇಳಿದ್ರು ಅವರು. ಸರ್ ಸರಿ ನೋಡೋಣ ಏನು ಸರ್.